ನೋಡಿ, ಒಂದು ಸಲ ಈ ರಾಕ್ಷಸಿ ಶಕ್ತಿ, ದೇಶದ್ರೋಹಿ ಕ್ಯಾನ್ಸರ್, ಇದು ಕೇಂದ್ರ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಏಟನ್ನು ಕೊಟ್ಟಿದ್ದಾರೆ, ಅದನ್ನು ತಡೆ ಹಿಡಿದಿದ್ದಾರೆ. ಸೊ ಇನ್ನೂ ಆಂತರಿಕವಾಗಿ ಸಾಕಷ್ಟು ಆ ದೇಶದ್ರೋಹಿ ಕಂಟಕ ಇನ್ನೂ ಇರ್ತಾರೆ. ಸೊ ಅವರು ಯಾವಾಗ ಯಾವ ಸ್ವರೂಪದಲ್ಲಿ ಸ್ಫೋಟ ಆಗತ್ತೆ ಅಂತನ್ನುವಂಥದ್ದು ಹೇಳೋದು ಕಷ್ಟ. ಹಾಗಾಗಿ ಎಲ್ಲ ಹಿಂದೂ ಸಂಘಟನೆಗಳು ನಾವು ಅಲರ್ಟ್ ಆಗಿರಬೇಕು. ಹಿಂದೂ ಸಮಾಜವನ್ನು ಜಾಗೃತಿಯಾಗಿರೋ ಹಾಗೆ ನಾವು ನಮ್ಮ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾನೇ ಇದ್ದೀವಿ. ಸೊ ಅದು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಹಿಂದೂ ಸಂಘಟಕರು ನಾವು ನಿರಂತರವಾಗಿ ಹಿಂದೂ ಸಮಾಜ ಜಾಗೃತರಿರಬೇಕು. ಯಾವಾಗ ಯಾವ ರೀತಿಯ ಆಂತರಿಕವಾದಂಥ ಆಘಾತಗಳ ಬರ್ತವೆ ಗೊತ್ತಿಲ್ಲ. ಸೊ ಅದಕ್ಕೆ ಸಿದ್ಧರಾಗಿರಬೇಕು ಅಂತನ್ನುವಂಥದ್ದು PFIನ ಏನು ಒಂದು ವಾಟ್ಸಪ್ ಮೂಲಕ ಮೆಸೇಜ್ ಮೂಲಕ ಒಂದು ಆಘಾತಕಾರಿ ಸಂದೇಶ ಬರ್ತಾ ಇದೆ. ಇದು ನಿಜಾನೇ. ಇದೇನು ಸುಮ್ಮನೆ ವಾಟ್ಸಪ್ಪು ಅಂತಲ್ಲ, ಅವರು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದು ಇನ್ನು ಬೇರೆ ಬೇರೆ ರೂಪದಲ್ಲಿ ಹೊರಗೆ ಬರ್ಬೋದು. ಅದಕ್ಕೆ ಉತ್ತರ ಕೊಡೋಕ್ಕೆ ಹಿಂದೂ ಸಂಘಟನೆಗಳು, ಹಿಂದೂ ಸಮಾಜ ಸಿದ್ಧವಾಗಿದೆ ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಾನು ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ, ಇವತ್ತಿಲ್ಲ ನಾಳೆ ಆಂತರಿಕ ಯುದ್ಧ ಆಗೋದನ್ನೇ, ಇದನ್ನು ಯಾರೂ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ರಾಕ್ಷಸರು ದೇವತೆಗಳ ಮಧ್ಯದಲ್ಲಿ ಹೇಗೆ ಯಾವ ರೀತಿಯ ಒಂದು ಯುದ್ಧ ಆಯಿತು, ಕೊನೆಗೆ ರಾಕ್ಷಸರು ನಿರ್ನಾಮ ಆಗಿ ಆ ಸ್ವರೂಪದಲ್ಲೇ ಇವತ್ತು ಹಿಂದೂಗಳು ಮತ್ತು ಇನ್ನೊಂದು ಇಸ್ಲಾಮಿಕ್ ಶಕ್ತಿ ಇರ್ಬೋದು, ಈಸಾಯಿ ಶಕ್ತಿ ಇರ್ಬೋದು, ಇವುಗಳ ಮಧ್ಯದಲ್ಲಿ ಸಂಘರ್ಷ ಆಗೋದೇ ಇದನ್ನು ಯಾರೂ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಮಾದರಿಯಲ್ಲೇ ಅವರು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಆಂತರಿಕವಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನಾನು ಒಂದು ಉದಾಹರಣೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ಹಿಜಾಬಿನ ನಂತರ 2ನೇ 3ನೇ ದಿನವೇ ಅವರು ಇಡೀ ರಾಜ್ಯಾದ್ಯಂತ ಒಂದು ಬಂದ್ ಕಾಲ್ ಕೊಟ್ಟರು. ತಮ್ಮ ಎಲ್ಲ ವ್ಯಾಪಾರವನ್ನು ಸಂಪೂರ್ಣವಾಗಿ 24 ಗಂಟೆ ನಿಶ್ಶಬ್ದ ಮಾಡಿದರು. ಅಂದರೆ ಅವರ ಏಕತೆ, ಅವರ ನೆಟ್ವರ್ಕು, ಅವರ ಶಕ್ತಿ ಎಷ್ಟಿದೆ ಅಂತನ್ನುವಂಥದ್ದು ಅವತ್ತೇ ಗೊತ್ತಾಯಿತು. ಅದರ ಅಲ್ಲದೆ ಬೇಕಾದಷ್ಟು ಸಲ ಬೇರೆ ಬೇರೆ ರೀತಿಯ ಅವರ ಪ್ರಯೋಗವನ್ನು ಈ ದೇಶದಲ್ಲಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ಹೇಳ್ತೀನಿ, ಆಂತರಿಕ ಯುದ್ಧ, ಕಲಹ ಆಗೋದೇ. ಅದಕ್ಕೆ ಹಿಂದೂ ಸಮಾಜ ನಾವು ಸಿದ್ಧವಾಗಿದ್ದೀವಿ, ಹಿಂದೂ ಸಂಘಟಕರು ಸಿದ್ಧವಾಗಿದೆ ಅಂತನ್ನುವಂಥದ್ದು ಹೇಳ್ತೀವಿ. ಈಗ ಮುಸ್ಲಿಮರು ನಮ್ಮ ದೇವರುಗಳನ್ನು ಒಪ್ಪಲ್ಲ. ಅಲ್ಲಾ ಒಬ್ಬರೇ ದೇವರು ಅಂತನ್ನುವಂಥವ್ರಿಗೆ ನಮ್ಮ ದೇವರುಗಳು, ನಮ್ಮ ದೇವಸ್ಥಾನಗಳು, ನಮ್ಮ ದೇವಸ್ಥಾನ ಯಾತ್ರೆಯಲ್ಲಿ ವ್ಯಾಪಾರ ಇರ್ಬೋದು, ಅಥವಾ ಈ ದಾಂಡಿಯಾದ ನೃತ್ಯದ ಒಂದು ಅತ್ಯಂತ ಧಾರ್ಮಿಕವಾದಂಥ ಸಂಪ್ರದಾಯ ಅದು. ಆ ಸಂಪ್ರದಾಯದಲ್ಲಿ ಮುಸ್ಲಿಮರು ಭಾಗವಹಿಸುವಂಥ ಇದು ವಿಕೃತಿ ದೃಷ್ಟಿಯಿಂದನೇ, ಅಲ್ಲಿ ಒಂದು ಸ್ವಾರ್ಥದ ದೃಷ್ಟಿಯಿಂದನೇ ಅವರು ಒಳಗೆ ಬರ್ತಾಯಿದ್ದಾರೆ. ನಮ್ಮ ಹಿಂದೂ ಹುಡುಗಿಯರನ್ನು ಪಟಾಯಿಸುವಂಥ, ಲವ್ ಜಿಹಾದ್ನಲ್ಲಿ ತೊಡಗಿಸುವಂಥದ್ದು ಪ್ರಕ್ರಿಯೆ ಹಿನ್ನೆಲೆಯಲ್ಲೇ ಬರ್ತಾಯಿದ್ದಾರೆ ಅವರು. ಹಾಗಾಗಿ ನಮ್ಮ ಈ ನೃತ್ಯದ ಏನು ಒಂದು ಧಾರ್ಮಿಕ ವಿಧಿಯ ನೃತ್ಯ ಇದೆ, ದಾಂಡಿಯಾ ಇದೆ, ಅದರಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಇಲ್ಲ, ಭಾಗವಹಿಸಬಾರ್ದು. ಭಾಗವಹಿಸದೇ ಇರುವ ಹಾಗೆ ನಮ್ಮ ಸಮಾಜ ಅವರನ್ನು ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ಕೂಡ ಸ್ಪಷ್ಟವಾದಂಥ ನನ್ನ ಉದ್ದೇಶ ಇದೆ.